ಮಂಗಳೂರಿನ ಯುವಕನೊಬ್ಬನ ತುಳು ಕವನ ವಿಶ್ವ ದಾಖಲೆ ಬರೆದಿದೆ. ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸಬೇಕೆಂಬ ಹೋರಾಟ ಇವತ್ತು ನಿನ್ನೆಯದಲ್ಲ. ಜನಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಮಾಡಿರುವಂತಹ ಹೋರಾಟ ಕೂಡ ಕಡಿಮೆ ಏನಲ್ಲ. ಇದೀಗ ಮಂಗಳೂರಿನ ಯುವಕನೊಬ್ಬನ ಸಾಧನೆ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಇವರು ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಕುಲಶೇಖರ ನಿವಾಸಿ ಪ್ರಾಣೇಶ್. ತುಳು ಭಾಷೆಯಲ್ಲಿ ಅತಿ ಉದ್ದ ಹಾಡು ಬರೆದ ಪ್ರಾಣೇಶ್ ಯುಕೆಯ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸೇರಿದ್ದಾರೆ. ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ 2ನೇ ವರ್ಷದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿರುವ ಪ್ರಾಣೇಶ್ ತುಳುನಾಡ ಐಸಿರಿ ಎಂಬ ಹೆಸರಿನ ಈ ಕವನ 21 ಅಡಿ ಉದ್ದವಿದೆ. ತುಳು ಭಾಷೆ ಸಂಸ್ಕೃತಿಯನ್ನ ಬಿಂಬಿಸುವ ಈ ಕವನದಲ್ಲಿ 108 ಚರಣಗಳಿವೆ. 2241 ತುಳು ಶಬ್ದಗಳನ್ನು ಬಳಸಿ ರಚಿಸಲಾಗಿದೆ. ದಾಖಲೆಯ ಕವನ ಬರೆಯಲು 30ಕ್ಕೂ ಅಧಿಕ A4 ಹಾಳೆಯನ್ನ ಉಪಯೋಗಿಸಲಾಗಿದ್ದು 432 ಸಾಲುಗಳನ್ನು ಹೊಂದಿದೆ. ಕವನದಲ್ಲಿ ತುಳುನಾಡಿನ ಸಂಸ್ಕೃತಿಯಾದ ದೈವಾರಾಧನೆ, ನಾಗಾರಾಧನೆ, ಪುಣ್ಯಕ್ಷೇತ್ರ, ತುಳುನಾಡ ಹಬ್ಬಗಳ ಆಚರಣೆ, ಜನಪ್ರಿಯ ಕ್ರೀಡೆ, ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸುವ ಮನವಿ ಸಾಹಿತ್ಯ ರೂಪದಲ್ಲಿದೆ. ಈಗಾಗಲೇ ಹಲವು ತುಳು ಹಾಡುಗಳನ್ನು ಬರೆದು ಗೌರವಕ್ಕೆ ಪಾತ್ರರಾಗಿದ್ದ ಪ್ರಾಣೇಶ್ಗೆ ಇದೀಗ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಗರಿಮೆ ಸಿಕ್ಕಿರುವುದು ಅವರ ಕುಟುಂಬದವರ ಸಂತಸಕ್ಕೆ ಕಾರಣವಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಕಳುಹಿಸಲಾದ ಈ ಕವನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾದ ಬಗ್ಗೆ ಹಾಗೂ ಇಮೇಲ್ ಮೂಲಕ ಸರ್ಟಿಫಿಕೇಟ್ ಬಂದಿದೆ. ಈ ಹಾಡಲ್ಲಿ ಒಟ್ಟಿಗೆ 108 ಚರಣಗಳಿವೆ ಮತ್ತು 432 ಸಾಲುಗಳಿವೆ ಮತ್ತು 2241ಕ್ಕೂ ಹೆಚ್ಚು ಶಬ್ದಾರ್ಥಗಳಿವೆ. ಈ ಹಾಡು ಸಂಪೂರ್ಣವಾಗಿ ತುಳು ಭಾಷೆಯ ಶಬ್ದಾರ್ಥಗಳಿಂದ ಕೂಡಿದೆ. ಬೇರೆ ಯಾವ ಭಾಷೆಗಳನ್ನು ಕೂಡ ಸೇರಿಸಲಿಲ್ಲ. ಹಾಗಾಗಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಯವರು ನನಗೆ ಪ್ರಶಸ್ತಿ ಪತ್ರದ ಮಾನ್ಯತೆಯನ್ನು ನೀಡಿದ್ದಾರೆ. ಹಾಗೂ ಈ ರೆಕಾರ್ಡನ್ನು ಬರಲಿಕ್ಕೆ ಶುರು ಮಾಡಿದ್ದು ಜನವರಿ ತಿಂಗಳಲ್ಲಿ ಬರಲಿಕ್ಕೆ ಶುರು ಮಾಡಿದ್ದೆ. ಒಂದು 5 ದಿವಸ ಸುತ್ತಾಗಿತ್ತು. ನಂತರ ಅವರು ಮೇ 9ಕ್ಕೆ ನನಗೆ ರೆಕಾರ್ಡ್ ಸೆಲೆಕ್ಟ್ ಆಗಿದೆ ಅಂತ ಫೋನ್ ಮಾಡಿ ಹೇಳಿದರು. ಮೇ 26ಕ್ಕೆ ಕನ್ಫರ್ಮೇಷನ್ ಲೆಟ್ರ್ ಕೊಟ್ಟರು. ಜೂನ್ 9ಕ್ಕೆ ಪ್ರಶಸ್ತಿ ಪತ್ರವನ್ನು ಆನ್ಲೈನ್ ಮೂಲಕ ಕಳಿಸಿದ್ದಾರೆ. ಲಾಕ್ಡೌನ್ ಇರೋದ್ರಿಂದ ಪ್ರೊಫೆಷನಲ್ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅಂತ ಹೇಳಿ ಲಾಕ್ಡೌನ್ ತೆಗೆದಾದ ಮೇಲೆ ಅದನ್ನು ಹಾನರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ತುಳುವಿನಲ್ಲಿ ಅತಿ ಉದ್ದದ ಕವನ ಬರೆದಿರುವ ಪ್ರಾಣೇಶ್ ಸಾಧನೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದೀಗ ತುಳು ಸಾಹಿತ್ಯ ಅಕಾಡೆಮಿ ಕೂಡ ಪ್ರಕಟಣೆ ಮಾಡಲು ಮುಂದಾಗಿದೆ. ತುಳು ಹಾಡುಗಳನ್ನು ಬರೆದು ಗೌರವಕ್ಕೆ ಪಾತ್ರರಾಗಿದ್ದ ಪ್ರಾಣೇಶ್ಗೆ ಇದೀಗ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನ ಗರಿಮೆ ಸಿಕ್ಕಿರುವುದು ಅವರ ಕುಟುಂಬದವರ ಸಂತಸಕ್ಕೆ ಕಾರಣವಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.